ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ನಮ್ಮನಗಲಿ ತಿಂಗಳೇ ಕಳೆದಿದೆ. ಆದರೆ ಅವರ ನೆನಪು ಮಾತ್ರ ಎಂದಿಗೂ ಶಾಶ್ವತ. ದೇಶ ವಿದೇಶಗಳಲ್ಲಿ ಅಸಂಖ್ಯಾತ ಅಪ್ಪು ಅಭಿಮಾನಿಗಳು ಇಂದು ತಮ್ಮ ನೆಚ್ಚಿನ ನಟನ ಅಗಲಿಕೆಯ ನೋವಿನಲ್ಲಿದ್ದಾರೆ. ಕೆಲವು ಕಡೆ ಅವರ ಅಭಿಮಾನಿಗಳು ಪುನೀತ್ ಹೆಸರಿನಲ್ಲಿ ಸಮಾಜಮುಖಿ ಕೈಂಕರ್ಯ ಮಾಡುತ್ತಾ ಬರುತ್ತಿದ್ದಾರೆ. ಅಂತವರಲ್ಲಿ ಈ ಕಡಲ ತಡಿಯ ಮಂಗಳೂರಿನ ಹೊಕ್ಕಾಡಿಗೋಳಿ ಕುಂಜಾಡಿ ಯಶೋಧರ ಮಹಾಬಲ ಪೂಜಾರಿ ಹಾಗೂ ಕಿರಣ್ ಮಂಜುಲಾ ಎಂಬುವರು ಸೇರಿದ್ದಾರೆ. ಇವರಿಬ್ಬರು ತಮ್ಮ ಅಚ್ಚುಮೆಚ್ಚಿನ ಅಪ್ಪು ಹೆಸರಿನಲ್ಲಿ ಕಂಬಳ ಕರೆಯಲ್ಲಿ ಕೋಣಗಳನ್ನು ಓಡಿಸಿ ಅಭಿಮಾನ ಮೆರೆದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆ ಸಮೀಪದ ಹೊಕ್ಕಾಡಿಗೋಳಿ ಎಂಬಲ್ಲಿ ವೀರವಿಕ್ರಮ ಜೋಡುಗೆರೆ ಕಂಬಳೋತ್ಸವ ನಡೆಯುತ್ತಿದೆ. ಈ ಬಯಲು ಕಂಬಳದಲ್ಲಿ ಬೆಂಗಳೂರಿನ ದೊಡ್ಡಮನೆ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಕೋಣಗಳನ್ನು ಓಡಿಸಿ ನೆರೆದ ಕಂಬಳ ಹಾಗೂ ಯುವ ರತ್ನನ ಅಭಿಮಾನಿಗಳ ಪ್ರಶಂಸೆಗೆ ಪಾತ್ರರಾದರು. ಬೆಂಗಳೂರು